ಹರೇ ಶ್ರೀನಿವಾಸ, ಹೇಗಿದ್ದೀರ ಎಲ್ಲರೂ? ಶ್ರೀಕೃಷ್ಣ ನಿನ್ನೆ ಅಲಂಕಾರ ನೋಡ್ಕೋತಾ ಬನ್ನಿ. ಈ ವಿಡಿಯೋ ಇವತ್ತು ಹಾಕ್ತಾಯಿದ್ದೀನಿ ನಾನು. ನೋಡ್ಬೋದು, ಪೂಜೆ ಮಂಗಳಾರತಿಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಇವತ್ತೊಂದು ಚೆಂದದ್ದು ನ್ಯೂಟ್ರಿಷಿಯಸ್ ಆದಂಥ ಪಲಾವ್ ಮಾಡ್ತಾಯಿದ್ದೀನಿ. ಪನ್ನೀರ್ ಪಲಾವ್, ಗ್ರೀನ್ ಪನ್ನೀರ್ ಪಲಾವ್ ಅಂತ ನೋಡ್ಬೋದು ನೋಡಿ. ಆನಂತರ ಇಲ್ಲಿ ನೀವು ನಮ್ಮ ಪಲಿಮಾರ್ ಶ್ರೀಗಳ ಸಂಸ್ಥಾನ ಪೂಜೆದು ಫೋಟೋಸ್ ಎಲ್ಲ ಇದೆ, ನೋಡ್ಕೋತಾ ಬನ್ನಿ. ಆನಂತರ ಬಪ್ಪನಾಡು ಕ್ಷೇತ್ರದ ಅಮ್ಮನನ್ನು ನೋಡ್ಕೊಂಡು ಬನ್ನಿ. ನೋಡಿ, ಪನ್ನೀರ್ ಪಲಾವ್ ಮಾಡೋಣ. ಗ್ರೀನ್ ಪನ್ನೀರ್ ಪಲಾವು ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಅದಕ್ಕೊಂದು ನಾವು ಮಸಾಲೆ ಹುರ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಕಾಯಿ ಮೆಣಸು ಬೇಕಾದಷ್ಟು ಹಾಕ್ಕೊಳ್ಳಿ. ಆನಂತರ ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು ಅಂತ ಹೇಳಿ ಇಲ್ಲ, ಆವಾಗ ಗ್ರೀನ್ ಕಲರ್ ಸ್ವಲ್ಪ ಅಡ್ಡ ಆಗಿಬಿಡತ್ತೆ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಆನಂತರ ಅದಕ್ಕೆ ಒಂದು 3-4 ಗೋಡಂಬಿ ಹಾಕ್ಕೊಳ್ಳಿ, ಸ್ವಲ್ಪ ದಪ್ಪ ಬರಬೇಕು. ಆನಂತರ ಬ್ಲಾಂಚ್ ಮಾಡಿದ್ದು ಅಂದರೆ ಏನು ಗೊತ್ತಾ, ಈ ಪಾಲಕನ ಸ್ವಲ್ಪ ಕುದಿಸಿ ಇಟ್ಟಿದ್ದೆ, ಅದನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಆನಂತರ ನಾನು ಪಾಲಕ್ ಪನ್ನೀರು ಮಾಡಿದ್ದೆ, ಅದನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡಿರಲಿಲ್ಲ ನಾನು. ನೋಡಿ, ಅದನ್ನ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇದು ಏನು ಗೊತ್ತಾ, ಗ್ರೈಂಡ್ ಮಾಡುವಂಥ ಮಸಾಲೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಹಾಕದೇನೂ ಮಾಡ್ಬೋದು, ಹಾಕಿನೂ ಮಾಡ್ಬೋದು. ಹಾಕಿ ಮಾಡಿದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಈ ಸಲ ಹಾಕಿ ಮಾಡಿದ್ದೀನಿ. ಅದು ಪನ್ನೀರೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಫ್ರೈ ಆದ ನಂತರ ಕೂಲ್ ಆಗಲಿಕ್ಕೆ ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳಿ. ನೋಡ್ಬೋದು. ಈ ಮಧ್ಯೆ ಏನು ಗೊತ್ತಾ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದಿಟ್ಕೊಳ್ಳಿ, ನೆನೆಸಿಟ್ಕೊಳ್ಳಿ. ಬೇಕಂದರೆ ನಾನು ಬಾಸ್ಮತಿ ರೈಸ್ ನೆನೆಸಿಟ್ಕೊಂಡಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದು ನೋಡ್ಬೋದು ನೋಡಿ. ಆನಂತರ ಕುಕ್ಕರಿಗೆ, ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಯಾವುದು, ಚಕ್ಕೆ, ಲವಂಗ, ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು, ಪತ್ತ ಅಂದರೆ ದಾಲ್ಚಿನ್ನಿ ಎಲೆ ಕೂಡ ಹಾಕಿ, ನಿಮಗೆ ಬೇಕಾದಂತಹ ತರಕಾರಿನೆಲ್ಲ ಹಾಕ್ಕೊಳ್ಳಿ. ನೋಡ್ಬೋದು, ನಾನು ಬೀಟ್ರೂಟು, ಕ್ಯಾರೆಟು, ಬಟಾಟೆ, ನಂತರ ಬಟಾಣಿ ಇತ್ತು, ಫ್ರೋಝನ್ ಬಟಾಣಿ, ಅದನ್ನೂ ಹಾಕಿದ್ದೆ. ಒಂದು ಅರ್ಧ ದೊಣ್ಣೆ ಮೆಣಸು ಕೂಡ ಹಾಕ್ಕೊಂಡಿದ್ದೆ, ನೋಡ್ಬೋದು. ಬೆಳಗಿನ ಗಡಿಬಿಡಿಗೆ ಇದು ಸ್ವಲ್ಪ ಚೆಂದಾಗುತ್ತೆ. ಈ ಥರ ಮಾಡಿಕೊಂಡ್ರೆ ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಆಗಿಬಿಡುತ್ತೆ. ಡಬ್ಬಕ್ಕೆ ತೊಗೊಂಡೋಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು 5 ನಿಮಿಷ ಫ್ರೈ ಮಾಡಿದ ನಂತರ ಆ ಗ್ರೈಂಡ್ ಮಾಡಿಟ್ಟಿದ್ದೀವಲ್ಲ ಅದನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಕುದಿಯುವ ನೀರು ಹಾಕಿ, ನಾನು 2 ಕಪ್ಪಷ್ಟು ಅಂದರೆ 2 ವಾಟಿ ನನ್ನ ಅಳತೆ ಪ್ರಕಾರದ ಬಾಸ್ಮತಿ ರೈಸ್ ನೆನೆಸಿಟ್ಟಿದ್ದೆ, ಅದಕ್ಕೆ 4 ವಾಟಿಯಷ್ಟು ನೀರು ಹಾಕಿದ್ದೀನಿ. ತುಂಬ ಮೆತ್ತಗಾಗೋದು ಬೇಡ, ಬಾಸ್ಮತಿ ರೈಸ್ ಕಟ್ಟಾಗಿಬಿಡುತ್ತೆ ಅಂತ. ಇದು ಕುದಿಯೋಕ್ಕೆ ಬಿಡುವಾಗ ನೋಡಿ, ಅದಕ್ಕೆ ನಾರ್ಮಲಾಗಿ ಉಪ್ಪೆಲ್ಲ ಹಾಕ್ಕೊಂಡ್ಬಿಡಿ. ನಿಮಗೆ ಇಲ್ಲಿ ಬೇಕಂದರೆ ಗರಂ ಮಸಾಲೆ ಹಾಕ್ಕೊಳ್ಳಿ, ಇಲ್ಲಿ ಗರಂ ಮಸಾಲೆ ಏನು ಬೇಕಾಗಲ್ಲ. ಸ್ವಲ್ಪ ಲೈಟಾಗಿ ಮಸಾಲೆ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಇದು ಕುದ್ದ ನಂತರ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿನ ನೆನೆಸಿಟ್ರೆ 1 ವಾಟಿಯಷ್ಟು ಕಡಿಮೆ ಹಾಕ್ಬೋದು ನೀರು. 1ಕ್ಕೆ 3 ಹಾಕ್ತೀವಲ್ಲ, 1ಕ್ಕೆ 2 ನೀರು ಹಾಕ್ಬೋದು. ಅದು ಬಾಸ್ಮತಿ ರೈಸ್ ಆದ ಕಾರಣ ಜಾಸ್ತಿ ನೀರು ಬೇಡ ಅಂತ ನಾನು ನೆನೆಸಿಟ್ಟು ಮಾಡಿದ್ದೆ, ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ. 2 ನಮನೆಯಲ್ಲಿ ವೆರೈಟಿಯಲ್ಲಿ ಮಾಡ್ತೀನಿ, ನೀವು ತುಂಬ ಸಲ ನೋಡಿರ್ಬೋದು. ಇದು 3 ವಿಷಲ್ ಬರಲಿಕ್ಕೆ ಬಿಡಿ. ಇದು ಸ್ವಲ್ಪ ನನಗೆ ತಳ ಹಿಡ್ದಂಗೆ ಅನ್ನಿಸ್ತು. ಆನಂತರ ನೋಡಿ, ನಿಮಗೆ ಇಲ್ಲಿ ಬೇಕಾದವರು ತುಪ್ಪ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿರಲಿಲ್ಲ. ಮೇಲಿಂದ ತುಪ್ಪ ತುಂಬ ಚೆನ್ನಾಗಾಗುತ್ತೆ. ಆನಂತರ ಪನ್ನೀರ್ ತೊಗೊಂಬಂದಿದೆ ನೋಡ್ಬೋದು.
ಪನ್ನೀರನ್ನು ಫ್ರೈ ಮಾಡೋದೇನು ಬೇಡ. ಫ್ರೈ ಮಾಡಿದರೆ ಏನು ಗೊತ್ತಾ, ಚೂಯಿಂಗ್ ಗಮ್ ಥರ ಆಗಿಬಿಡುತ್ತೆ. ಅದನ್ನ ನೀಟಾಗಿ ಸ್ಲೈಸ್ ಮಾಡಿ, ಅದು ನಿಮ್ಮ ಅಜ್ಜಿಗೆ ನೀವು ನೋಡ್ಬೋದು, ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಕ್ಯೂಬ್ ಮಾಡಿಕೊಂಡು ಹಾಕ್ಕೊಳ್ಳಿ. ತುಂಬ ಫಿಲ್ಲಿಂಗ್ ಇರುತ್ತೆ, ನಿಮಗೆ ಬೇಗ ಹಸಿವೇನಾಗೋದಿಲ್ಲ. ಪ್ರೋಟೀನು ಹೊಟ್ಟೆಗೆ ಹೋಗುತ್ತೆ, ತರಕಾರಿ ಸ್ಟಾರ್ಚ್ ಎಲ್ಲನೂ ಫಿಲ್ ಆಗುತ್ತೆ ಇದರಲ್ಲಿ. ತುಂಬ ಹೆಲ್ದಿ ಡಿಶಸ್ ಇದು. ಈ ಮಕ್ಕಳಿಗೆ ರಜದಲ್ಲೆಲ್ಲ ಇದನ್ನು ಮಾಡಿಕೊಟ್ರೆ ಅಥವಾ ಡಬ್ಬಕ್ಕೆ ಹಾಕ್ಕೊಟ್ರೆ ಖುಷಿಯಾಗಿ ತಿಂತಾರೆ. ತಿಂಗಳಿಗೆ 1-2 ಸಲ ಪನ್ನೀರ್ ತಿನ್ನೋದು ಹೆಲ್ತ್ ವೈಸ್ ಒಳ್ಳೆಯದು, ಪ್ರೋಟೀನ್ ರಿಚ್ ಇರೋ ಕಾರಣ. ನಾನು ಪನ್ನೀರ್ ಬೇಕಾದ್ರೆ ಮನೆಯಲ್ಲಿ ಮಾಡೋದು ಇನ್ನೊಂದು ಸಲ ನಾನು ತೋರಿಸ್ಕೊಡ್ತೇನೆ ನಿಮಗೆ. ಚಿಕ್ಕ ಚಿಕ್ಕ ಕ್ಯೂಬ್ ಮಾಡಿಕೊಂಡು ಈ ಥರ ಬೆಂದ ನಂತರ 3 ಸೀಟಿ ಬೆಂದ ನಂತರ ಹಾಕಿ ಇದನ್ನ ನೋಡಿ, ಇದಾಗ್ಬಿಡ್ತು. ಈ ಮಧ್ಯೆ ನೋಡಿ, ಈ ಗ್ಯಾಪಲ್ಲಿ ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಸೌತೆಕಾಯಿ ಮತ್ತು ಟೊಮೆಟೊ ಮೊಸರು ಹಾಕಿ ಮಾಡಿದ್ದು ನೀವು ನೋಡ್ಬೋದು. ಇವತ್ತು ಮತ್ತು ನಿನ್ನೆ ಸ್ವಲ್ಪ ಮಳೆ ಬಿಟ್ಟಿದೆ ಉಡುಪಿಯಲ್ಲಿ. ನೋಡಿ, ಇದಕ್ಕೆ ನೋಡಿ ನಾನು ಟೊಮೆಟೊ ಮೊಸರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಮಜ್ಜಿಗೆ ಹಾಕಿದ್ದೆ ನೋಡ್ಬೋದು. ನೋಡಿ, ಅಷ್ಟೊತ್ತಿಗೆ ಇದು ಬೆಂದಾಗಿತ್ತು. ಇದಕ್ಕೆ ಈಗ ಪನ್ನೀರ್ ಹಾಕೋಬೇಕು ನೋಡಿ. ಸ್ವಲ್ಪ ಜಾಗ್ರತೆಯಿಂದ ಇದು ಮಾಡಿ. ಸ್ವಲ್ಪ ತಳ ಹಿಡ್ದಂಗೆ ಆಗಿಬಿಡ್ತದೆ ಕೆಲವೊಂದು ಸಲ ಈ ಕುಕ್ಕರಲ್ಲಿ, ಯಾಕೋ ಏನೋ ತಳ ಹಿಡಿದು ಬಿಡುತ್ತೆ ನೋಡಿ. ಆಮೇಲೆ ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಬೇಕಾದ್ರೆ ಮಗಚಿ. ನಾನು ಬೆಳಗ್ಗೆಗೆ ಮಾಡಿದ ಕಾರಣ ತಗೊಂಡೋಗ್ಲಿಕ್ಕೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಹರಿಬರಿ ಮಾಡಿದೆ ನೋಡಿ. ಹಾಗೇ ಬಿಡ್ತು. ಮೊಸರು ಬಜ್ಜಿ ಜೊತೆ ಗ್ರೀನ್ ಪನ್ನೀರ್ ಪಲಾವ್ ರೆಡಿ ಆಯಿತು. ಟೀ ಜೊತೆ ನೋಡಿ ಎಷ್ಟು ಸ್ಮೂತಾಗಿರುತ್ತೆ. ಅದನ್ನು ಫ್ರೈ ಮಾಡಿದ್ರೆ ಕ್ರಿಸ್ಪ್ ಆಗುತ್ತೆ, ಆಮೇಲೆ ರಬ್ಬರ್ ಥರ ಆಗುತ್ತೆ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.